ಈ ಕಾರ್ಯಕ್ರಮದ ಪ್ರಾಯೋಜಕರು ಗೀತಾಂಜಲಿ ಸಿಲ್ಕ್ಸ್ ಉಡುಪಿ. ಆತ್ಮೀಯ ಸ್ಪಂದನ ವಾಹಿನಿಯ ವೀಕ್ಷಕರೇ, ಗೀತಾಂಜಲಿ ಸಿಲ್ಕ್ಸ್ ಅರ್ಪಿಸುವಂತಹ ನಮ್ಮೂರ ಜಾಣೆ, ನಮ್ಮೂರಿನ ಪ್ರತಿಭೆಗಳನ್ನು ಅನಾವರಣಗೊಳಿಸುವಂತಹ ಕಾರ್ಯಕ್ರಮದಲ್ಲಿ ಈ ವಾರ ಒಬ್ಬ ವಿಶೇಷ ಅತಿಥಿ ಇದ್ದಾರೆ. ತನ್ನದೇ ಒಂದು ಯೂಟ್ಯೂಬ್ ಚಾನೆಲ್ ಅನ್ನು ತೆರೆದು ಅದರಲ್ಲಿ ಸಂಗೀತವನ್ನು ಹಾಡ್ತಾ ಇರುವಂತಹ ಒಬ್ಬ ಹವ್ಯಾಸಿ ಸಂಗೀತ ಕಲಾವಿದೆ ಇದ್ದಾರೆ. ಶ್ರೀಮತಿ ಟಿ ಸಾನೂರು ಅಂತ ಅವರನ್ನು ಕಾರ್ಯಕ್ರಮಕ್ಕೆ ನಾವು ಆತ್ಮೀಯವಾಗಿ ಸ್ವಾಗತಿಸಿಕೊಳ್ತಾ ಇದ್ದೇವೆ. ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ ಶ್ರೀಮತಿ ಅವರೇ. ನಿಮ್ಮ ಯೂಟ್ಯೂಬ್ ಚಾನೆಲ್ ನಲ್ಲಿ ತುಂಬಾ ಹಾಡುಗಳನ್ನು ನೀವು ಬಿಡ್ತಾ ಇದ್ದೀರಿ. ಸೊ ಇದೆಲ್ಲಕ್ಕಿಂತ ತಿಳ್ಕೊಳ್ಳುವ ಮೊದಲು ನೀವು ಯಾವ ಊರಿಂದ ಬಂದಿದ್ದೀರಿ, ಹೇಗೆ ಆಯ್ತು ನಿಮ್ಮ ಚೈಲ್ಡ್ಹುಡ್ ಎನ್ನುವಂಥದ್ದು ತಿಳಿಸಬೇಕು ನಮಗೆ. ನಾನು ಈಗ ಪ್ರಸ್ತುತ ಕಾರ್ಕಳ ಸಾಣೂರಿಂದ ಬಂದಿದ್ದೇನೆ. ನಾನು ಹುಟ್ಟಿದ್ದು ಬ್ರಹ್ಮಾವರದಲ್ಲಿ. ಹಾಗೆ ನಂದು ಪ್ರಾಥಮಿಕ ಶಿಕ್ಷಣ ಅಂತ ಹೇಳಿದರೆ ಕಾಪು ಗೌರ್ಮೆಂಟ್ ಸ್ಕೂಲಲ್ಲಿ. ಹಾಗೆ ಅಲ್ಲಿ 2 ವರ್ಷ ಆದ ನಂತರ ನಮ್ಮ ತಂದೆಗೆ ಅಲ್ಲಿಂದ ಟ್ರಾನ್ಸ್ಫರ್ ಆಗಿ ಮಂಚಕಲ್ಲಿಗೆ ಆಯಿತು. ಹಾಗೆ ಮಂಚಕಲ್ಲಲ್ಲಿ 3 ರಿಂದ 6ನೇ ಕ್ಲಾಸ್ ತನಕ ಅಲ್ಲಿ ಓದಿದೆ. ಅಲ್ಲಿಂದ ನೆಕ್ಸ್ಟ್ ನಾವು ಕಾರ್ಕಳ ಸಾಣೂರಿಗೆ ಬಂದೆವು. ಸಾಣೂರಲ್ಲಿ ನಂದು ಶಿಕ್ಷಣ ಪ್ರಾಥಮಿಕ ಹಂತ 6 ರಿಂದ 7 ಆಯಿತು. ಅಲ್ಲಿ ಮತ್ತು ಹೈಸ್ಕೂಲ್ ಮುಂದಕ್ಕೆ ಹೋದೆ. ಅಲ್ಲಿ 8 ರಿಂದ 10 ತನಕ ಅಲ್ಲಿ. ಮತ್ತು ಕಾಲೇಜ್ ಶಿಕ್ಷಣ ಅಂತ ಹೇಳುವಾಗ ಕಾರ್ಕಳಕ್ಕೆ ಹೋಗಬೇಕಾಯಿತು. ನಮ್ಮೂರಲ್ಲಿ ಕಾಲೇಜ್ ಇರಲಿಲ್ಲ. ಹಾಗೆ SVT ಗರ್ಲ್ಸ್ ಕಾಲೇಜಲ್ಲಿ ಸೆಕೆಂಡ್ PUC ತನಕ ಓದಿದೆ. ಮತ್ತು ಅಲ್ಲಿಂದ ಮುಂದಕ್ಕೆ ನಂದು ಶಿಕ್ಷಣ ಅಂತ ಹೇಳಿದರೆ ಮ್ಯೂಸಿಕಲ್ಲೇ ಮುಂದುವರಿಸ್ತಾ ಹೋದೆ. ಓಕೆ, ಮ್ಯೂಸಿಕ್ ಎನ್ನುವಂಥದ್ದು ಶಿಕ್ಷಣವನ್ನು ನೀವು ತರಬೇತಿ ಅಂದರೆ ಹೇಗೆ ಇಷ್ಟಪಟ್ರಿ ಮ್ಯೂಸಿಕ್? ಇಷ್ಟ ಅಂದರೆ ಸಣ್ಣದಿರುವಾಗ ನಮ್ಮ ಅಮ್ಮ ಮನೆಯಲ್ಲಿ ಭಜನೆ ಮಾಡ್ತಾ ಇದ್ರು. ಮತ್ತೆ ಆಗ ರೇಡಿಯೋದಲ್ಲಿ ಪದ್ಯ ಎಲ್ಲ ಬರ್ತಿತ್ತಲ್ವ, ಅದನ್ನು ಕೇಳಿ ಅಮ್ಮ ಬರ್ಕೊಂಡು ಹಾಗೆ ನನಗೆ ಹೇಳ್ಕೊಡ್ತಾ ಇದ್ರು. ಹಾಗೆ ಸ್ಕೂಲ್ಗಳಲ್ಲಿ ಎಲ್ಲ ಸ್ಟೇಜ್ ಪ್ರೋಗ್ರಾಮ್ ಎಲ್ಲ ಹೋಗುವಾಗ ಫಸ್ಟ್ ಪ್ರೈಜೇ ಬರ್ತಿತ್ತು. ಹಾಗೆ ಅದೇ ನನಗೂ ಇಂಟ್ರೆಸ್ಟ್ ಆಯಿತು. ಭಾವಗೀತೆ, ಜಾನಪದ ಗೀತೆ ಅದನ್ನೇ ಎಲ್ಲ ಹಾಡ್ಕೊಂಡು ಹಾಗೆ ಮುಂದಕ್ಕೆ ನಮ್ಮ ಸ್ಕೂಲಲ್ಲಿ ನಂದು ಫ್ರೆಂಡ್ ಒಬ್ಬಳು ಸಂಗೀತ ಕ್ಲಾಸಿಗೆ ಸೇರಿದ್ಲು. ಹಾಗೆ ಅವಳ ಜೊತೆ ನಾನು ಸಂಗೀತ ಕ್ಲಾಸಿಗೆ ಸೇರಿದೆ. ಹಾಗೆ ಅಲ್ಲಿ ಜೂನಿಯರ್ ಶಿಕ್ಷಣವನ್ನು ನಮ್ಮ ಗುರುಗಳಾದ ವಿಶ್ವನಾಥ್ ಪಾಠಕ್ ಅವ್ರ ಹತ್ರ ಮಾಡಿದೆ. ಹಾಗೆ ಮುಂದಕ್ಕೆ ಸೀನಿಯರ್ ಅಂತ ಹೇಳುವಾಗ ಕಾಂಚನ ಸುಬ್ಬರತ್ನ ಅವರ ಹತ್ರ ಸರ್ ಹತ್ರ ಮಾಡಿದೆ. ಹಾಗೆ ಮುಂದಕ್ಕೆ ನಾನು ಹಿಂದೂಸ್ತಾನಿಯನ್ನು ಮಾಡಬೇಕು ಅಂತ ನನಗೆ ಮನಸ್ಸಾಯಿತು. ಅಂದರೆ ನನ್ನ ಮಗ ತಬ್ಲಾ ಕ್ಲಾಸಿಗೆ ಹೋಗ್ತಿದ್ದ. ಅಲ್ಲಿ ತುಂಬ ಜನ ಬಂದು ಎಲ್ಲ ಹಿಂದೂಸ್ತಾನಿ ಸಂಗೀತವನ್ನು ಕಲಿಯುವ, ನಾನು ಹಿಂದೂಸ್ತಾನಿ ಕಲಿಯುವ ಅಂತ ಆಸೆ ಆಯಿತು. ಹಾಗೆ ಅಲ್ಲಿ ಹೋಗಿ ನಾನು ಸರ್ ಹತ್ರ ಹೇಳಿದೆ, ನನಗೆ ಕರ್ನಾಟಕ ಸಂಗೀತ ನಂದು ಸೀನಿಯರ್ ಆಗಿದೆ ಸರ್, ನಾನು ಹಿಂದೂಸ್ತಾನಿಗೆ ಬರ್ಬೋದಾ ಅಂತ ಕೇಳಿದೆ. ಅದಕ್ಕೆ ಅವರು ಹೇಳಿದರು ಆಯಿತು ಬನ್ನಿ ಅಂತ ಹೇಳಿದರು. ಹಾಗೆ ಇಲ್ಲಿ ಮುಕುಂದ ಕೃಪಾ ಉಡುಪಿ ಮಹಾಬಲೇಶ್ವರ್ ಭಾಗವತರ ಹತ್ರ ಜೂನಿಯರ್ ಮಾಡಿದೆ. ಹಾಗೆ ಅವರ ಹತ್ರವೇ ಸೀನಿಯರು ಶಿಕ್ಷಣವನ್ನು ಮುಗಿಸಿದ್ದೇನೆ. ಓಕೆ, ಕರ್ನಾಟಕ ಶಾಸ್ತ್ರೀಯ ಸಂಗೀತ ಅಷ್ಟೇ ಅಲ್ಲದೆ ಹಿಂದೂಸ್ತಾನಿ ಸಂಗೀತದಲ್ಲೂ ಕೂಡ ನಿಮ್ಮ ಜೂನಿಯರ್ ಮತ್ತೆ ಸೀನಿಯರ್ ಗ್ರೇಡ್ ಆಗಿರುವಂತದ್ದು. ನೀವು ಕರ್ನಾಟಕ ಶಾಸ್ತ್ರೀಯ ಸಂಗೀತ ಅಂತ ಹೇಳಿದ್ರಿ, ಯಾವ ತರಗತಿಯಿಂದ ನೀವು ಶುರು ಹಚ್ಚಿಕೊಂಡ್ರಿ ಸಂಗೀತವನ್ನು ಕಲಿಯುವಂತ? ಸಾಧಾರಣ 8ನೇ ಕ್ಲಾಸಿಂದಲೇ ಸ್ಟಾರ್ಟ್ ಮಾಡಿದ್ದೇನೆ. 8ನೇಯಿಂದ 10ನೇ ಅಂತ ತರಗತಿ ಆಗುವಾಗ ನಂದು ಜೂನಿಯರ್ ಗ್ರೇಡ್ ಆಗಿತ್ತು. ಓಕೆ, ಹಾಗೆ ಮತ್ತೆ ಮಧ್ಯದಲ್ಲಿ ಸ್ವಲ್ಪ ಗ್ಯಾಪ್ ಬಿಟ್ಟಿದ್ದೆ. ನಾನು ಸೀನಿಯರಿಗೆ ಹೋಗುವಾಗ ಸ್ವಲ್ಪ ಕಾಲ್ ಪ್ರಾಬ್ಲಮ್ ನೋವಾಗಿ ಹೋಗ್ತಾ ಇರಲಿಲ್ಲ. ಮತ್ತೆ ಪುನಃ ಮುಂದುವರಿಸಬೇಕು ಅಂತ ಆಸೆ ಆಯಿತು. ಹಾಗೆ ಒಂದು 3 ವರ್ಷ ಗ್ಯಾಪ್ ಬಿಟ್ಟು ಮತ್ತೆ ಸೀನಿಯರಿಗೆ ಪುನಃ ಪ್ರಯತ್ನ ಮಾಡಿ ಹಾಗೆ ಸೀನಿಯರ್ ಮಾಡಿದೆ. ಹಾಗೆ ಮತ್ತೆ ಹಿಂದೂಸ್ತಾನಿ ನಾನು 2001ರಲ್ಲಿ ಇಲ್ಲಿ ಉಡುಪಿಗೆ ಬಂದು ಮಾಸ್ಟರ್ ಹತ್ರ ಕಲ್ತದ್ದು. ಹಾಗೆ ಮತ್ತೆ ಅವರ ಹತ್ರವೇ ಸೀನಿಯರ್ ತನಕ ಮಾಡಿದ್ರಿ. ಅದರಲ್ಲಿ ಮುಂದುವರಿದ ಭಾಗ ಅಂತ ಇರ್ತದೆ, ವಿದ್ವತ್. ಸೊ ಅದನ್ನ ಯಾಕೆ ನೀವು ಮಾಡ್ಲಿಲ್ಲ? ಅದಕ್ಕೆ ಮಾಡ್ಲಿಲ್ಲ ಅಂತ ಹೇಳಿದ್ರೆ, ಅದಕ್ಕೆ ಈಗ ಸಮಯವೂ ಇಲ್ಲ ನನಗೆ. ಮನೆಯಲ್ಲಿ ಸ್ವಲ್ಪ ಅಮ್ಮನಿಗೆಲ್ಲ ಸೌಖ್ಯ ಇಲ್ಲ. ಹಾಗೆ ಅಂದ್ರೆ ವಿದ್ಯಾರ್ಥಿ ಜೀವನದಲ್ಲಿರುವಾಗ ಹೌದು ಆಗ್ತಿತ್ತು. ಈಗ ಸ್ವಲ್ಪ ಕಷ್ಟ. ಇದ್ದದನ್ನೇ ಈಗ ನಾನು ಪಾರ್ಟ್ ಟೈಮ್ ಟೀಚರ್ ಆಗಿ ವರ್ಕ್ ಮಾಡ್ತಾ ಇದ್ದೇನೆ. ಹಾಗೆ ಸ್ಕೂಲಿಗೆ ಹೋಗ್ತಾ ಇದ್ದೇನೆ. ಹಾಗೆ ಸೊ ಈಗ ಸಂಗೀತ ಅಂತ ಹೇಳಿದ್ರಿ, ಸಂಗೀತ ಎನ್ನುವಂಥದ್ದನ್ನು ಯೂಟ್ಯೂಬ್ ಚಾನಲ್ ಅಲ್ಲಿ ಬಿಟ್ರಿ. ಸೊ ಇದೊಂದು ಯೂಟ್ಯೂಬ್ ಚಾನಲ್ ಅನ್ನು ಹೇಗೆ ನೀವು ಅಪ್ರೋಚ್ ಮಾಡಿಕೊಂಡ್ರಿ? ಯೂಟ್ಯೂಬ್ ಅಂದರೆ ಚಾನಲ್ ಅಂತ ಹೇಳಿದರೆ, ನಾನು ಮನೆಯಲ್ಲೇ ಇದ್ದೆ. ಈಗ 2 ವರ್ಷದಿಂದ ಕೊರೋನಾ ಸ್ಟಾರ್ಟ್ ಆದ ನಂತರ ನಮಗೆ ಸ್ಕೂಲು ಇಲ್ಲ, ಕ್ಲಾಸು ಇಲ್ಲ, ಏನೂ ಇಲ್ಲ. ಮನೆಯಲ್ಲಿ ಕೂತ್ಕೊಂಡು ಏನು ಮಾಡೋದು ಅಂತ ನನ್ನ ಮಗನ ಹತ್ತಿರ ಹೇಳುವಾಗ ಅವನೇ ಹೇಳಿದ, ನಾವೊಂದು ಯೂಟ್ಯೂಬ್ ಮಾಡುವ, ಅದರಲ್ಲಿ ನೀನು ಹಾಡು, ನಿನಗೆ ಆಗ ಒಂದು ಸ್ವಲ್ಪ ಸಂತೋಷ ಮನಸ್ಸಿಗೆ ಸಿಗ್ತದೆ ಅಂತ ಹೇಳಿದ. ಹಾಗೆ ಎಲ್ಲ ಅವನೇ ಮಾಡಿದ್ದು, ನಾನು ಬರೀ ಹಾಡುದಷ್ಟೇ. ಎಲ್ಲ ಅವನದೇ. ಯೂಟ್ಯೂಬ್ ಚಾನಲ್ ಮಾಡಿದ್ದು ಅವನೇ, ಈಗ ಅಪ್ಲೋಡ್ ಮಾಡೋದು ಅವನು, ಎಲ್ಲ ಅವನೇ ಮಾಡುದು. ನಾನೊಂದು ಬರೀ ಹಾಡುದು ಅಷ್ಟೇ. ಓಕೆ, ನೀವು ಯಾವ ಸಮಯದಲ್ಲಿ ಹಾಡನ್ನು ಚೂಸ್ ಮಾಡ್ತೀರಿ? ಹೇಗೆ ಹಿಂದಿನ ಈಗ ನಾಳೆ ಅಪ್ಲೋಡ್ ಮಾಡಬೇಕು, ನೀವು ಅದಕ್ಕೆ ಪ್ರಿಪರೇಷನ್ ಎಲ್ಲ ಹೇಗೆ ಮಾಡ್ಕೊಳ್ತೀರಿ? ಅದು ನಾನು 1 ವಾರದ ಮೊದಲೇ ಯಾವುದು ಹಾಡಬೇಕು ಅಂತ ನೋಡಿ
ಅದನ್ನು ಮತ್ತೆ ಹೇಳ್ತಾನೇ ಇರ್ತೇನೆ ಮನೆಯಲ್ಲಿ. ಓಕೆ. ಅಂದರೆ ಆಚೆ ಈಚೆ ಕೆಲಸ ಮಾಡುವಾಗ ಹೇಳ್ತಾನೆ ಇದ್ದು, ಮತ್ತು ಅದು ನನಗೆ ಅಂದರೆ ಯಾವಾಗಲೂ ಒಂದು ಅಭ್ಯಾಸ ನಂದು, ಪೇಪರ್ ಒಂದು ನೋಡಿ ಸ್ವಲ್ಪ ಬಾಯಾಟ ಬಂದರೂ ಒಂದು ಪೇಪರ್ ಕೈಯಲ್ಲಿ ಇಡಬೇಕು, ಅದೊಂದು ಅಭ್ಯಾಸ ಒಂದು ಉಂಟು ನನಗೆ. ಮತ್ತೆ ಹಾಗೆ ಪದ್ಯ ಹಾಡ್ಬೇಕಂತ ಹೇಳಿದ್ರೆ ಎಷ್ಟಾದ್ರೂ ಪೇಪರ್ ಹೌದು, ಪ್ರೋಗ್ರಾಮ್ ಟೈಮಲ್ಲೂ ಹಾಗೆ. ಸಾಧಾರಣವಾಗಿ ನೀವು ಎಷ್ಟು ಪ್ರೋಗ್ರಾಮ್ಸ್ ಗಳನ್ನು ಕೊಟ್ರಿ, ಎಲ್ಲಿ ಎಲ್ಲ ಪ್ರೋಗ್ರಾಮ್ ಕೊಟ್ರಿ? ಪ್ರೋಗ್ರಾಮ್ ಅಂತ ಹೇಳಿದ್ರೆ ಟೆಂಪಲ್ಗಳಲ್ಲಿ ಕೊಟ್ಟಿದ್ದೇನೆ, ಅಲಂಗಾರ ಟೆಂಪಲ್ ಅಲ್ಲಿ, ಮತ್ತೆ ವೆಂಕಟರಮಣ ಟೆಂಪಲ್ ಅಲ್ಲಿ, ಮತ್ತೆ ಮಂಜುನಾಥ್ ಪೈ ಹಾಲ್ ಅಲ್ಲಿ, ಮತ್ತೆ ಕನ್ನಡ ಮತ್ತೆ ಸಂಸ್ಕೃತಿ ಇಲಾಖೆ ಅದು ಪ್ರೋಗ್ರಾಮ್ ನಿಮಗೆ ವರ್ಷಕ್ಕೊಂದು ಸಿಗ್ತದೆ. ಹಾಗೆ ಹಾಗೆ ಅದು ಒಂದು 5-6 ಮಾಡಿದ್ದೇನೆ ಇಷ್ಟ ತನಕ. ಹೌದಾ? ಸೊ ನಿಮ್ಮನ್ನು ಹೇಗೆ ಗುರುತಿಸ್ತಾರೆ ಜನ? ನಿಮ್ಗೆ ಅವಕಾಶಗಳು ಬರ್ತಾ ಇದೆಯಾ ಬೇರೆ ಬೇರೆ ಕಡೆಗಳಿಂದ? ಬರ್ತಾ ಇದೆ, ಆದ್ರೆ ರಾತ್ರಿ 6 ಗಂಟೆ ಮೇಲೆ ನಾನು ಎಲ್ಲಿ ಪ್ರೋಗ್ರಾಮಿಗೆ ಹೋಗುದಿಲ್ಲ, ಆದ್ರಿಂದ ನನಗೆ ಸ್ವಲ್ಪ ಪ್ರೋಗ್ರಾಮ್ಗಳು ಕಮ್ಮಿ ಇರ್ತದೆ. ಹೌದು, ಮಧ್ಯಾಹ್ನ ಟೈಮ್ನಲ್ಲಿ ಅಥವಾ ಇಲ್ಲಿ ಬೆಳಿಗ್ಗೆ ಹಾಗೆ ಎಲ್ಲ ಇದ್ರೆ ಹೋಗುದು, ರಾತ್ರಿ ನಂತರ ಹೋಗುದಿಲ್ಲ. ಸಮಸ್ಯೆ. ಹೌದು, ಸಮಸ್ಯೆ ಅಂತ ಹೇಳಿ. ಓಕೆ. ನಿಮ್ಮ ಈಗ ನಿಮ್ಗೆ ಅಂತ ನಿಮ್ಮನ್ನು ಫಾಲೋವರ್ಸ್ ಇರ್ತಾರೆ, ಎಷ್ಟು ಜನ ಫಾಲೋವರ್ಸ್ ಇದ್ದಾರೆ ಯೂಟ್ಯೂಬ್ ನಲ್ಲಿ ನೀವು ಮಾಡಿದಾಗ? ಅಂದ್ರೆ ಹೇಗೆ ಇತ್ತು ಜನರ ರೆಸ್ಪಾನ್ಸ್ ಆಗಿರ್ಬೋದು, ಅಥವಾ ಸುತ್ತಮುತ್ತ ಜನರ ರೆಸ್ಪಾನ್ಸ್ ಹೇಗಿತ್ತು ಯೂಟ್ಯೂಬ್ ಚಾನಲ್ ಬಿಟ್ಟಾಗ? ನೀವು ಪರವಾಗಿಲ್ಲ, ಒಳ್ಳೆಯದೇ ಇತ್ತು, ಅಷ್ಟೇನೂ ಇದಿರಲಿಲ್ಲ. ಅಂದರೆ ನನ್ನ ಸ್ಟೂಡೆಂಟ್, ಅಂದರೆ ನಾನೀಗ ಸ್ಕೂಲಿಗೆ ಹೋಗುದಿಲ್ಲ, ನಮಗೆ ಈಗ ನಾಡ್ದು ಮೇ 15ರ ನಂತರ ಅಂತೆ, ಅಂದರೆ ಪಾರ್ಟ್ ಟೈಮ್ ವರ್ಕ್ ಮಾಡೋದು, ನಮಗೆ ಫುಲ್ ಟೈಮ್ ಇಲ್ಲ. ಇಂಗ್ಲೀಷ್ ಮೀಡಿಯಮಲ್ಲಿ ನಾವು 1 ಗಂಟೆ ಕ್ಲಾಸ್ ಮಾಡಿ ಬರೋದು ಅಷ್ಟೇ. ಈಗ ನಮ್ಮ ಮಕ್ಕಳಿಗೆ ಸ್ಟೂಡೆಂಟಿಗೆಲ್ಲ ಗೊತ್ತಿಲ್ಲ ನಾನು ಯೂಟ್ಯೂಬ್ ಚಾನೆಲ್ ಮಾಡಿ, ಸ್ವಲ್ಪ ಜನರಿಗೆ ನನ್ನ ಹತ್ರ ಫೋನ್ ನಂಬರ್ ಇದ್ದವರಿಗೆ ಮಾತ್ರ ತಿಳಿಸಿದ್ದೇನೆ. ಇನ್ನು ಸ್ಕೂಲಿಗೆ ಹೋದ ನಂತರ ಎಲ್ಲರಿಗೆ ಹೇಳಬೇಕು ಅಂತ ಮಾಡಿದ್ದೇನೆ. ಹಾಗೆ ಈಗ ನೀವು ಹೇಗೆ ವಾರಕ್ಕೆ ಒಂದು ಸಾಂಗ್ ಅನ್ನು ಬಿಡ್ತೀರಾ, ಅಥವಾ ಹೇಗೆ ನೀವು ಅದನ್ನು ಅಪ್ಲೋಡ್ ಮಾಡಿ? ವಾರಕ್ಕೆ ಒಂದೇ ಅಂತ ಇಲ್ಲ, ಒಂದೊಂದ್ಸಲ 2 ವಾರಕ್ಕೊಮ್ಮೆ ಬಿಟ್ಟದ್ದು ಉಂಟು. ಹಾಗೆ ಕೆಲವೊಂದ್ಸಲ ಇವತ್ತು ಬಿಟ್ಟು 3 ದಿವಸ ಬಿಟ್ಟದ್ದು ಉಂಟು. ಹಾಗೆ. ಓಕೆ. ಯಾವುದೆಲ್ಲ ಹೆಚ್ಚಾಗಿ ನಿಮ್ಗೆ, ಅಂದ್ರೆ ಈ ಯೂಟ್ಯೂಬ್ ಚಾನಲ್ ಹೆಚ್ಚು ವ್ಯೂಸ್ ಬಂದಂತಹ ಹಾಡು ಯಾವುದು ನೀವು ಹಾಡಿದ್ರಲ್ಲಿ? ನಾನು ಹಾಡಿದ್ರಲ್ಲಿ ಕನ್ನಡ ಶಾಲೆ ಅಂತ ಒಂದು ಹಾಡಿದ್ದೆ ನಾನು, ಅದಕ್ಕೆ ತುಂಬಾ ವ್ಯೂಸ್ ಇದೆ. ಮತ್ತೆ ಒಂದು ಸಾಯಿಬಾಬಾದ್ದು ಒಂದು ಭಕ್ತಿಗೀತೆ, ಹಾಗೆ ಮತ್ತೆ ವ್ಯೂಸ್ ಇದೆ. ಬೇರೆದಕ್ಕೆಲ್ಲ ಸ್ವಲ್ಪ ಕಮ್ಮಿ ಇದೆ ಅಷ್ಟೇ. ಲಾ 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 la 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 la. ಕನ್ನಡ ಶಾಲೆ ಉಳಿಯಲೇಬೇಕು, ಕನ್ನಡವು ಮೇಲೇಳಲೇಬೇಕು. ಕನ್ನಡ ಶಾಲೆ ಉಳಿಯಲೇಬೇಕು, ಕನ್ನಡವು ಮೇಲೇಳಲೇಬೇಕು. ಆದರೆ ನಮ್ಮಯ ಮಕ್ಕಳು ಮಾತ್ರ ಇಂಗ್ಲಿಷ್ ಶಾಲೆ ಸೇರಲೇಬೇಕು. ಆದರೆ ನಮ್ಮಯ ಮಕ್ಕಳು ಮಾತ್ರ ಇಂಗ್ಲಿಷ್ ಶಾಲೆ ಸೇರಲೇಬೇಕು. ಗಾಂಧಿ ಹೇಳಿದರೇನು, ಆ ಕುವೆಂಪು ಹೇಳಿದರೇನು, ಗಾಂಧಿ ಹೇಳಿದರೇನು, ಆ ಕುವೆಂಪು ಹೇಳಿದರೇನು. ಮಗುವಿಗೆ ತಾಯಿಯ ಎದೆ ಹಾಲ್ ಮಿಗಿಲು, ಆದರೂ ನಮಗೆ ಬಾಟಲಿ ಮಿಗಿಲು. ಮಗುವಿಗೆ ತಾಯಿಯ ಎದೆ ಹಾಲ್ ಮಿಗಿಲು, ಆದರೂ ನಮಗೆ ಬಾಟಲಿ ಮಿಗಿಲು. ಕನ್ನಡ ಶಾಲೆ ಉಳಿಯಲೇಬೇಕು, ಕನ್ನಡವು ಮೇಲೇಳಲೇಬೇಕು. ಆದರೆ ನಮ್ಮಯ ಮಕ್ಕಳು ಮಾತ್ರ ಇಂಗ್ಲಿಷ್ ಶಾಲೆ ಸೇರಲೇಬೇಕು. ಗಾಂಧಿ ಹೇಳಿದರೇನು, ಆ ಕುವೆಂಪು ಹೇಳಿದರೇನು. ರಾಜ್ಯೋತ್ಸವದ ಸಂಭ್ರಮ ಬೇಕು, ಸ್ವಾತಂತ್ರ್ಯೋತ್ಸವ ರಜೆಯೂ ಬೇಕು. ರಾಜ್ಯೋತ್ಸವದ ಸಂಭ್ರಮ ಬೇಕು, ಸ್ವಾತಂತ್ರ್ಯೋತ್ಸವ ರಜೆಯೂ ಬೇಕು. ಆದರೆ ಅವುಗಳ ಹಿಂದಿನ ಕಥೆವಿತೆ ಹೇಳಿ ನಮ್ಮಲ್ಲಿ ಯಾರಿಗೆ ಬೇಕು. ಆದರೆ ಅವುಗಳ ಹಿಂದಿನ ಕಥೆವಿತೆ
ಹೇಳಿ ನಮ್ಮಲ್ಲಿ ಯಾರಿಗೆ ಬೇಕು? ಬುದ್ಧ, ಬಸವ, ಗಾಂಧಿ, ಅಂಬೇಡ್ಕರ್ ಇವರ ಜೊತೆಗೆ ಕುವೆಂಪು ಪೆರಿಯರ್. ಬುದ್ಧ, ಬಸವ, ಗಾಂಧಿ, ಅಂಬೇಡ್ಕರ್ ಇವರ ಜೊತೆಗೆ ಕುವೆಂಪು ಪೆರಿಯರ್. ಇನ್ನೂ ಹಲವರು ನಮಗೆ ಬೇಕು, ಆದರೆ ತ್ಯಾಗ ಯಾರಿಗೆ ಬೇಕು? ಇನ್ನೂ ಹಲವರು ನಮಗೆ ಬೇಕು, ಆದರೆ ತ್ಯಾಗ ಯಾರಿಗೆ ಬೇಕು? ಕನ್ನಡ ಶಾಲೆ ಉಳಿಯಲೇಬೇಕು, ಕನ್ನಡವು ಮೇಲೇಳಲೇಬೇಕು. ಆದರೆ ನಮ್ಮಯ ಮಕ್ಕಳು ಮಾತ್ರ ಇಂಗ್ಲಿಷ್ ಶಾಲೆ ಸೇರಲೇಬೇಕು. ಗಾಂಧಿ ಹೇಳಿದರೇನು, ಆ ಕುವೆಂಪು ಹೇಳಿದರೇನು? ನಮಗೆ ದಕ್ಕಿದೆ ಸ್ವರಾಜ್ಯ, ಅದರ ಜೊತೆಗೆ ಗಣರಾಜ್ಯ. ಇವಲ್ಲವೇ ನಮಗೆ ಹಿರಿಯರ ಬಳುವಳಿ, ಹೇಳಿ ನಾವು ಯಾರಿಗೆ ಸಳುವಳಿ? ನಮಗೆ ದಕ್ಕಿದೆ ಸ್ವರಾಜ್ಯ, ಅದರ ಜೊತೆಗೆ ಗಣರಾಜ್ಯ. ಇವಲ್ಲವೇ ನಮಗೆ ಹಿರಿಯರ ಬಳುವಳಿ, ಹೇಳಿ ನಾವು ಯಾರಿಗೆ ಸಳುವಳಿ? ದೇಶವು ಬೇಡ, ಭಾಷೆಯು ಬೇಡ, ನಿನ್ನೆಯು ಬೇಡ, ನಾಳೆಯು ಬೇಡ. ದೇಶವು ಬೇಡ, ಭಾಷೆಯು ಬೇಡ, ನಿನ್ನೆಯು ಬೇಡ, ನಾಳೆಯು ಬೇಡ. ಇವತ್ತು ಸಾಕು, ವೇಷವು ಬೇಕು, ನಮ್ಮಯ ಕಥೆಯು ಹೇಗಿದೆ ನೋಡ. ಇವತ್ತು ಸಾಕು, ವೇಷವು ಬೇಕು, ನಮ್ಮಯ ಕಥೆಯು ಹೇಗಿದೆ ನೋಡ. ಕನ್ನಡ ಶಾಲೆ ಉಳಿಯಲೇಬೇಕು, ಕನ್ನಡವು ಮೇಲೇಳಲೇಬೇಕು. ಆದರೆ ನಮ್ಮಯ ಮಕ್ಕಳು ಮಾತ್ರ ಇಂಗ್ಲಿಷ್ ಶಾಲೆ ಸೇರಲೇಬೇಕು. ಗಾಂಧಿ ಹೇಳಿದರೇನು, ಆ ಕುವೆಂಪು ಹೇಳಿದರೇನು? ಗಾಂಧಿ ಹೇಳಿದರೇನು, ಆ ಕುವೆಂಪು ಹೇಳಿದರೇನು? ಮಗುವಿಗೆ ತಾಯಿಯ ಎದೆ ಹಾಲ್ ಮಿಗಿಲು, ಆದರೂ ನಮಗೆ ಬಾಟಲಿ ಮಿಗಿಲು. ಮಗುವಿಗೆ ತಾಯಿಯ ಎದೆ ಹಾಲ್ ಮಿಗಿಲು, ಆದರೂ ನಮಗೆ ಬಾಟಲಿ ಮಿಗಿಲು. ಕನ್ನಡ ಶಾಲೆ ಉಳಿಯಲೇಬೇಕು, ಕನ್ನಡವು ಮೇಲೇಳಲೇಬೇಕು. ಲಾ ಲಲಲಾ 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 ಲಾ ಲಲಲಾ 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 ಲಾ ಲಲಲಾ 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 ಲಾ ಲಲಲಾ 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 ಲಲಲಾ. ನೀವು ಹೇಗೆ ಜನರನ್ನ ಅಪ್ರೋಚ್ ಆಗ್ತೀರಿ ಯೂಟ್ಯೂಬ್ ಚಾನಲ್ ಮೂಲಕ? ಅಂದ್ರೆ ಕಳಿಸ್ತೀರಾ ಪರ್ಸನಲ್ ಆಗಿ ಹೇಗೆ? ಹಾ, ಕಳಿಸ್ತೇನೆ. ವಾಟ್ಸಪ್ ಅಲ್ಲಿ ನಮ್ಗೆ ಪರಿಚಯ ಇದ್ದವರಿಗೆ ಕಳಿಸ್ತೇನೆ. ಹಾಗೆ ಮತ್ತೆ ಅವರಿಗೆ ಹೇಳ್ತೇನೆ ಶೇರ್ ಮಾಡಿ ಸ್ವಲ್ಪ ಅಂತ ಹೇಳ್ತೇನೆ. ಹಾಗೆ ಅವರು ಮಾಡ್ತಾರೆ. ನಿಮ್ಗೆ ಅಂದ್ರೆ ಫಸ್ಟ್ ಟೈಮ್ ನೀವು ಯೂಟ್ಯೂಬ್ ನಲ್ಲಿ ಯೂಟ್ಯೂಬಿಗೆ ಅಂತಲೇ ಹಾಡಿದಾಗ ನಿಮ್ಮ ಎಕ್ಸ್ಪೀರಿಯನ್ಸ್ ಹೇಗಿತ್ತು? ಯಾವ ರೀತಿ ಇತ್ತು? ಯಾವ ರೀತಿ ಎಲ್ಲ ಪ್ರಿಪೇರ್ ಮಾಡ್ಕೊಂಡ್ರಿ ನಿಮ್ಮನ್ನು ನೀವು? ಪ್ರಿಪೇರ್ ಅಂತ ಏನಿಲ್ಲ, ನಾವು ಕಲಿಸ್ತಾನೆ ಇರ್ತೇವಲ್ಲ, ಹಾಗೆ ಮನೆಯಲ್ಲಿ ಇದು ಹಾಡುದು ಅಂತ ಹೇಳಿ ಒಂದು ಪ್ರಾಕ್ಟೀಸ್ ಮಾಡುದು ಅಷ್ಟೇ. ಫಸ್ಟ್ ಬಿಟ್ಟಂತ ಹಾಡು ಯಾವುದು ನೀವು ಅದರಲ್ಲಿ ಮೊಟ್ಟ ಮೊದಲಿಗೆ ಅಂದರೆ ನಾನೊಂದು ಪ್ರೋಗ್ರಾಮಲ್ಲಿ ಹಾಡಿದ್ದೆ ಕಾಬೆಟ್ಟು ಸ್ಕೂಲಲ್ಲಿ, ಕನ್ನಡ ಸಂಸ್ಕೃತಿ ಇಲಾಖೆಯಿಂದ. ಅದು ಗೊತ್ತಿಲ್ಲ, ನನ್ಗೆ ಗೊತ್ತೇ ಇಲ್ಲ. ಯೂಟ್ಯೂಬ್ ಚಾನಲ್ ಮಾಡಿದ ನನ್ನ ಮಗ ನನ್ನ ಹತ್ರ ಹೇಳಿದೆ, ಅದನ್ನು ಹಾಕಿಬಿಟ್ಟೆ. ಹಾಗೆ ಹನುಮನ ಗಾನವ ಕೇಳಿ ಅಂತ ಆ ಹಾಡನ್ನು ಅವನು ಹಾಕಿದ್ದು. ಫಸ್ಟ್ ಹೇಗೆ ರೆಸ್ಪಾನ್ಸ್ ಇತ್ತು ನಿಮ್ಮ ಮನೆಯವರದಾಗಿರ್ಬೋದು ಅಥವಾ ಫ್ರೆಂಡ್ಸ್ ಫ್ಯಾಮಿಲಿ ಹೇಗೆ ರೆಸ್ಪಾನ್ಸ್? ಪರವಾಗಿಲ್ಲ, ಎಲ್ಲರೂ ಒಳ್ಳೇದೇ ಆಯ್ತು. ಮನೇಲಿ ಕೂತ್ಕೊಂಡು ಈಗ ಬೋರ್ ಅಲ್ವಾ, ಅದಕ್ಕೆ ಯೂಟ್ಯೂಬ್ ಚಾನಲ್ ಮಾಡಿದ್ದು ಒಳ್ಳೇದಾಯ್ತು, ನಮ್ಗೆ ಹಾಡು ಕೇಳಲಿಕ್ಕೆ ಆಯ್ತು ಅಂತ ಹೇಳಿದ್ರು. ಓಕೆ, ಯಾವ ರೀತಿಯ ಹಾಡುಗಳನ್ನೆಲ್ಲ ಹಾಡ್ತೀರಿ? ಶಾಸ್ತ್ರೀಯ ಸಂಗೀತವನ್ನು ಬಿಟ್ಟು ಬೇರೆ ಯಾವ್ದಾದ್ರು ಹಾಡಿದ್ದುಂಟಾ? ಬೇರೆ ಯಾವ್ದೆಲ್ಲ? ಬೇರೆ ಎಲ್ಲ ಯೂಟ್ಯೂಬ್ ಚಾನಲ್ ಅಲ್ಲಿ ಭಕ್ತಿಗೀತೆ, ಜಾನಪದ ಗೀತೆ, ಚಲನಚಿತ್ರ ಗೀತೆ ಎಲ್ಲವನ್ನೂ ಹಾಡಿದ್ದೇನೆ. ಓಕೆ, ಒಟ್ಟಾರೆ ಇಷ್ಟರವರೆಗೆ ಅಂದ್ರೆ ಎಷ್ಟು ಸಮಯ ಆಯ್ತು ನೀವು ಯೂಟ್ಯೂಬ್ ಚಾನಲ್ ಮಾಡಿ? ನಾನು 8 ತಿಂಗಳಾಯ್ತು. 8 ತಿಂಗಳಾಯ್ತು. ಸೊ ಅದರಲ್ಲಿ ಎಷ್ಟು ಹಾಡುಗಳನ್ನು ಇಷ್ಟರವರೆಗೆ ಅಪ್ಲೋಡ್ ಮಾಡಿದ್ದೀರಿ? ನಾನು 57 ಹಾಡುಗಳನ್ನು ಅಪ್ಲೋಡ್ ಮಾಡಿ 57 ಅಪ್ಲೋಡ್ ಮಾಡಿದ್ದೀರಿ. ಸೊ ಅದರಲ್ಲಿ ಯಾವ ರೀತಿಯ ವೆರೈಟೀಸ್ ಎಲ್ಲ ಇದೆ? ಅದೇ ಸುಗಮ ಸಂಗೀತ ಟೈಪ್ ಅದು. ಅಂದ್ರೆ ಭಕ್ತಿಗೀತೆ, ಭಾವಗೀತೆ, ಜಾನಪದ ಗೀತೆ
ಹಾಗೆ ಚಲನಚಿತ್ರ ಗೀತೆ ಹಾಗೆ ಎಲ್ಲ ಹಾಡಿದೆ. ಸೊ ಈಗ ನೀವು ಹಾಡ್ತೀರಿ ಅಂತ ಹೇಳಿದ್ರಿ, ಹಾಡುದು ಅಂತ ಹೇಳಿದ್ರೆ ಹಿಂದೆ ಯಾರಾದ್ರೂ ಹಾಡಿದಂತ ಹಾಡನ್ನು ಹಾಡ್ತೀರಾ ಅಥವಾ ನೀವೇ ಅದಕ್ಕೆ ಸಂಗೀತವನ್ನು ಸಂಯೋಜನೆ ಮಾಡಿ ಹಾಡಿರುವಂತದ್ದು? ಇಲ್ಲ, ನಾನು ಅಂದ್ರೆ ಭಾವಗೀತೆ ಎಲ್ಲ ನಾನು ಕ್ಯಾಸೆಟ್ ಅನ್ನು ಕೇಳ್ಕೊಂಡೇ ಹಾಡುದು, ಅದೇ ಅವರ ಟ್ಯೂನನ್ನೇ ಹಾಡುದು. ಓಕೆ. ಸೊ ಇದಕ್ಕೆ ಜನರು ಹೇಗೆ ರೆಸ್ಪಾನ್ಸ್ ಮಾಡ್ತಾರೆ? ಕೆಲವೊಮ್ಮೆ ಅದರಲ್ಲಿ ಆಬ್ವಿಯಸ್ಲಿ ಅವರ ಮಟ್ಟಕ್ಕೆ ನಮ್ಗೆ ರೀಚ್ ಆಗ್ಲಿಕ್ಕೆ ಆಗುದಿಲ್ಲ, ಅವಾಗ ಏನಾದ್ರೂ ಕಮೆಂಟ್ಸ್, ಬ್ಯಾಡ್ ಕಮೆಂಟ್ಸ್ ಏನಾದ್ರೂ ಬಂದದ್ದು ಉಂಟಾ ನಿಮ್ಗೆ? ನನ್ನ ಚಾನಲ್ ಅಲ್ಲಿ ಇಷ್ಟು ತನಕ ಬ್ಯಾಡ್ ಕಮೆಂಟ್ ಬರಲೇ ಇಲ್ಲ. ಓಕೆ, ದಟ್ ಈಸ್ ವೆರಿ ನೈಸ್. ಬಿಕಾಸ್ ಅಂತ ಕೆಲವು ಒಂದು ಗುಂಪುಗಳಿರ್ತವೆ ಕಮೆಂಟೇ ಮಾಡುವವರು, ಬಟ್ ನಿಮ್ಮದು ಏನು ಚಾನಲ್ ಅಲ್ಲಿ ಒಂದು ಉತ್ತಮ ಕಮೆಂಟ್ ಬರ್ತಾ ಇರುವಂತದ್ದು ತುಂಬಾ ಖುಷಿ ಆಯ್ತು. ಸೊ ಈ ಶಾಸ್ತ್ರೀಯ ಸಂಗೀತ ಆಗಿರ್ಬೋದು, ಹಿಂದೂಸ್ತಾನಿ ಸಂಗೀತ ಆಗಿರ್ಬೋದು, ನೀವು ಯಾವ ರೀತಿ ಕಂಪ್ಯಾರಿಸನ್ ಮಾಡ್ತೀರಿ? ನಿಮ್ಗೆ ತುಂಬಾ ಇಷ್ಟವಾಗೋದು ಯಾವುದು, ಕರ್ನಾಟಕ ಶಾಸ್ತ್ರೀಯ ಸಂಗೀತವಾ ಅಥವಾ ಹಿಂದೂಸ್ತಾನಿ ಸಂಗೀತ? ಅಲ್ಲ, ಎರಡೂ ಇಷ್ಟವೇ ಆಗ್ತದೆ. ಅಂದ್ರೆ ನಾನು ಸಣ್ಣದ್ರಲ್ಲಿ ಇರುವಾಗ ಕರ್ನಾಟಕ ಸಂಗೀತವನ್ನೇ ಕಲ್ತದ್ದು ನಮ್ಮ ಗುರುಗಳ ಹತ್ರ. ಅವರು ತುಂಬಾ ಚೆನ್ನಾಗಿ ಹೇಳ್ಕೊಡ್ತಿದ್ರು ನಮ್ಮ ಗುರುಗಳು. ಮತ್ತೆ ಎಲ್ಲಾದ್ರೂ ತಪ್ಪಿದ್ರೆ ಅದನ್ನು ಸರಿ ಮಾಡಿ ಹೀಗೆ. ಆದ್ರೆ ಕೆಲವೊಂದು ಗುರುಗಳು ಬೈತಾರೆ, ಆದ್ರೂ ನಮ್ಮ ಗುರುಗಳು ಒಳ್ಳೇದಿದ್ರು. ಹಾಗೆ ಇಲ್ಲಿ ಹಿಂದೂಸ್ತಾನಿಯಲ್ಲಿ ಕೂಡ ಹಾಗೆ ನಮ್ಗೇನು ಅಷ್ಟು, ನನ್ಗೆ ಅಂದ್ರೆ ಸಂಗೀತದ ಟಚ್ ಇದ್ದಿದ್ರಿಂದ ಹಿಂದೂಸ್ತಾನಿ ಅಷ್ಟು ಕಷ್ಟ ಅಂತ ಎನಿಸ್ಲಿಲ್ಲ, ನನಗೆ ಸುಲಭವೇ ಆಯಿತು ನನಗೆ. ಆದರೆ ಕರ್ನಾಟಕ ಶಾಸ್ತ್ರೀಯ ಸಂಗೀತಕ್ಕೂ ಹಿಂದೂಸ್ತಾನಿ ಸಂಗೀತಕ್ಕೂ ತುಂಬ ವ್ಯತ್ಯಾಸ ಇದೆ. ಯಾಕಂತ ಹೇಳಿದ್ರೆ ಆಲಾಪನೆಗಳಲ್ಲಿ ಹೆಚ್ಚು ಆಲಾಪನೆ ಇರುವಂಥದ್ದು ಹಿಂದೂಸ್ತಾನಿ. ನಿಮಗೆ ಹೇಗೆ ಅನಿಸ್ತದೆ? ಹಿಂದೂಸ್ತಾನಿ ಹಾಡುವಾಗ ಸುಲಭ ಅಂತ ಅನಿಸ್ತದ ಅಥವಾ ಶಾಸ್ತ್ರೀಯ ಸಂಗೀತ, ಕರ್ನಾಟಕ ಶಾಸ್ತ್ರೀಯ ಸಂಗೀತ ಇಷ್ಟ ಆಗ್ತದ? ಕರ್ನಾಟಕ ಶಾಸ್ತ್ರೀಯ ಸಂಗೀತದಲ್ಲಿ ಏನಂತ ಹೇಳಿದ್ರೆ ತಾಳ ಹಾಕಿ ಹಾಡುದು. ಅದರಲ್ಲಿ ಹೇಗಂತ ಹೇಳಿದ್ರೆ ನಾವು ಹಾರ್ಮೋನಿಯಂ ಮತ್ತೆ ತಬ್ಲಾ ಬೋಲಿಗೆ ಅನುಸಾರವಾಗಿ ಹಾಡಬೇಕು ಹಿಂದೂಸ್ತಾನಿಯಲ್ಲಿ. ಹಾಗೆ ನಂಗೆ ಎರಡು ಇಷ್ಟವೇ ಆಗ್ತದೆ. ಏನು ಅದರಲ್ಲಿ ಇದಂತ ಅಂದ್ರೆ ನಾನು ಶಾಸ್ತ್ರೀಯ ಸಂಗೀತ ಕಲ್ತಿದ್ದೇನೆ ಅಂತ ಹೇಳಿ ಹಾಡುದು ನಾನು ಸುಗಮ ಸಂಗೀತವನ್ನೇ, ಅಂದ್ರೆ ಜನರು ಇಷ್ಟಪಡುದು ಅದನ್ನೇ. ಹೌದು, ನಿಜ. ಶಾಸ್ತ್ರೀಯ ಸಂಗೀತವನ್ನು ಯಾರು ಇಷ್ಟಪಡುದಿಲ್ಲ. ಆದ್ರೆ ಈಗ ನೀವು ನೋಡಿದ ಪ್ರಕಾರ ನೀವು ಯೂಟ್ಯೂಬ್ ಚಾನಲ್ ಅಲ್ಲಿ ಇದ್ದೀರಿ, ನಿಮ್ಮದೇ ಒಂದು ಚಾನಲ್ ಉಂಟು. ಸೊ ಹಲವು ಯುವ ಪೀಳಿಗೆಗಳು ಯೂಟ್ಯೂಬ್ ಚಾನಲ್ ನಲ್ಲಿ ಹೊಸತೊಂದು ಕ್ರಿಯೇಟ್ ಮಾಡಿ ತಮ್ಮದೇ ಸಾಂಗ್ ಗಳನ್ನು ಕ್ರಿಯೇಟ್ ಮಾಡಿ ಬಿಡ್ತಾ ಇದ್ದಾರೆ. ಅಂದ್ರೆ ಈಗ ಭಜನೆ ಆಗಿರ್ಬೋದು, ಯಾವುದೇ ರೀತಿ ಆಗಿರ್ಬೋದು, ಅವರದೇ ಒಂದು ಟೋನ್ ಅನ್ನು ಹಾಕಿ ಅವರ ಗುರುಗಳದ್ರಲ್ಲಿ. ಸೊ ನಿಮ್ಗೆ ಅಂತದೇನಾದ್ರೂ ಪ್ಲಾನ್ಸ್ ಇದೆಯಾ? ಅಂದ್ರೆ ಈ ಹಿಂದೆ ಹಿಟ್ ಆಗಿರುವಂತ ಹಾಡನ್ನು ನೀವೇ ರೀಕ್ರಿಯೇಟ್ ಮಾಡಿ ಬಿಡುವಂತ ಏನಾದ್ರೂ ಪ್ಲಾನ್ಸ್ ಇದೆಯಾ ನಿಮ್ಮದು? ಮಾಡಬಹುದು, ಆದ್ರೆ ನನ್ಗೆ ಅವರ ರಾಗಗಳೇ, ಅವರು ಹಾಡುವ ರಾಗಗಳೇ ಇಷ್ಟ ಆಗ್ತದೆ. ಹಾಗೆ 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 ಹೌದು, ನಾವು ಹಾಕಿದ್ರೆ ಒಂದು ಚೇಂಜ್ ಆಗ್ತದೆ. ಅದಕ್ಕಿಂತ ಅವರೇ ಹಾಕಿದ್ದು ಭಾವಗೀತೆಯಲ್ಲಿ ಎಲ್ಲ ಅವರು ಗಾಯಕರು ಹಾಡಿದ ಹಾಡುಗಳು ಚಂದ ಕಾಣ್ತದೆ. ಹಾಗೆ ಅದೇ ಟ್ಯೂನ್ ಅಲ್ಲಿ ಹಾಡ್ತೀರಿ. ಸೊ ಹಿಂದೂಸ್ತಾನಿ ಹಾಡನ್ನು ಯಾವ್ದಾದ್ರು ಟ್ರೈ ಮಾಡಿ ಬಿಟ್ಟಿದ್ದೀರಾ? ಇಲ್ಲ, ನಾನು ಅದರಲ್ಲಿ ಶಾಸ್ತ್ರೀಯ ಸಂಗೀತ ಅಂತ ಮಾಡಲಿಲ್ಲ, ಸುಗಮ ಸಂಗೀತವೇ ಅಂತ ಮಾಡಿದ್ದೇನೆ. ಅದರಿಂದ ಅದನ್ನೇ ಹಾಕ್ತಾ ಇದ್ದೇನೆ. ಓಕೆ. ಇನ್ನು ಫ್ಯೂಚರ್ ಅಲ್ಲಿ ಹಿಂದೂಸ್ತಾನಿ ಹಾಡುಗಳನ್ನು ಬಿಡಬೇಕಂತ ಏನಾದರೂ ಐಡಿಯಾಸ್ ಇದೆಯಾ ನಿಮ್ಮ? ನೋಡಬೇಕು, ನೆಕ್ಸ್ಟ್ ಚಾನಲ್ ಮಾಡಿದ್ರೆ ಮಾಡಬೇಕು ಅಂತ ಹೇಳಿ. ಓಕೆ. ನಿಮಗೆ ಅಂದ್ರೆ ಈ ಸಂಗೀತ ಕ್ಷೇತ್ರದಲ್ಲಿ ತುಂಬಾ ಇಂಟ್ರೆಸ್ಟ್ ಸಣ್ಣದಿರುವಾಗಿಂದ. ಸೊ ನಿಮ್ಗೆ ಯಾರಾದ್ರೂ ಪರ್ಟಿಕ್ಯುಲರ್ ಆಗಿ ಕರೆದು ಈ ನಮ್ಮ ಕಾರ್ಯಕ್ರಮಕ್ಕೆ ನೀವು ಹಾಡಬೇಕು ಅಂತ ಏನಾದರೂ ಕರೆದವರಿದ್ದಾರಾ? ಕರೆದವರಿದ್ದಾರೆ. ಇಲ್ಲಿ ಪಂಚಪರ್ವ ಮಂಜುನಾಥ್ ಪೈ ಹಾಲಲ್ಲಿ ಹಾಗೆ ಅವರಾಗಿ ಕರೆದು ಪ್ರೋಗ್ರಾಮ್ ಕೊಡ. ಅದು ರಾತ್ರಿ ಪ್ರೋಗ್ರಾಮ್ ಇತ್ತು, ಆದ್ರೂ ಪರವಾಗಿಲ್ಲ, ಒಳ್ಳೆ ಪ್ರೋಗ್ರಾಮ್ ಅಂತ. ಧ್ವನಿ ಬೆಳಕು ಅವರದ್ದು ಈಗಲ್ಲ, ಒಂದು 7-8 ವರ್ಷದ ಮೊದಲದು. ಅದರಲ್ಲಿ ಹೋಗಿ ಆಗ ಹಾಡಿದ್ದೇನೆ. ಓಕೆ. ಈಗ ಈ ಕಾರ್ಯಕ್ರಮಕ್ಕೆ ಬಂದ್ರಿ, ಅದೆಷ್ಟೋ ಜನರಿಗೆ ನಿಮ್ಮ ಬಗ್ಗೆ ಗೊತ್ತಿಲ್ಲ. ಬಿಕಾಸ್ ಅದೆಷ್ಟೋ ಜನರು ಈಗ ಬಿಸಿ ಲೈಫ್ ಅಲ್ಲಿ ಪುರ್ಸೊತ್ ಇರೋದಿಲ್ಲ, ಯೂಟ್ಯೂಬ್ ಚಾನಲ್ ನೋಡ್ಲಿಕ್ಕೂ ಸಮಯದ ಅಭಾವ. ಅಂತ ಸಂದರ್ಭದಲ್ಲಿ ಈ ಸ್ಪಂದನ ವಾಹಿನಿಯ ಈ ಕಾರ್ಯಕ್ರಮ ವೇದಿಕೆ ನಿಮ್ಗೊಂದು ಸಿಕ್ಕಿದೆ. ಸೊ ಇದ್ರ ನಂತರ ನಿಮ್ಗೆ ಅವಕಾಶಗಳು ಬಂತು ಅಂತ ಆದ್ರೆ ನೀವ್ ಏನ್ ಮಾಡ್ತೀರಿ? ಯಾವುದಕ್ಕೆ? ಸಂಗೀತ ಕ್ಷೇತ್ರದಲ್ಲಿ ಬಂದು ಅವಕಾಶಗಳು ಬರ್ಲಿಕ್ಕೆ ಶುರುವಾದ್ವು ಅಂತ ಹೇಳಿದ್ರೆ ನಿಮ್ಮ ರೆಸ್ಪಾನ್ಸ್ ಹೇಗಿರಬಹುದು? ಬಂದ್ರೆ ಹೋಗುದು ಅಂದ್ರೆ ನಿಮ್ಮ ಸಮಸ್ಯೆಗಳನ್ನು ಮೆಟ್ಟಿ ನೀವು ಮುಂದೆ ಹೋಗ್ತೀರಿ ಎನ್ನುವಂಥದ್ದು. ಓಕೆ, ತುಂಬಾ ಖುಷಿ ಆಯ್ತು. ನಿಮ್ಮ ಏನು ಒಂಥರ ಆತ್ಮವಿಶ್ವಾಸ ಎನ್ನುವಂಥದ್ದು ವೆರಿ ನೈಸ್ ಅಂಡ್ ಆಲ್ ದಿ ಬೆಸ್ಟ್, ನಿಮ್ಗೆ ಒಳ್ಳೇದಾಗ್ಲಿ. ನೋಡ್ತಾ ಇದ್ರಲ್ಲ ವೀಕ್ಷಕರೇ, ಗೀತಾಂಜಲಿ ಸಿಲ್ಕ್ಸ್ ಅರ್ಪಿಸುವಂತಹ ನಮ್ಮೂರ ಜಾಣೆ, ನಮ್ಮೂರಿನ ಪ್ರತಿಭೆಗಳನ್ನು ಅನಾವರಣಗೊಳಿಸುವಂತಹ ಕಾರ್ಯಕ್ರಮದಲ್ಲಿ ಈ ವಾರ ನಮ್ಮ ಜೊತೆ ಇದ್ದಾರೆ ಶ್ರೀಮತಿ ಟಿ ಸಾಣೂರ್ ಅಂತ ಯೂಟ್ಯೂಬ್ ಚಾನೆಲ್ ನಲ್ಲಿ ಸಂಗೀತವನ್ನು ಬಿಡ್ತಾ ಇರುವಂತಹ, ತಮ್ಮದೇ ಒಂದು ಗಾಯನವನ್ನು ಬಿಡ್ತಾ ಇರುವಂತಹ ಒಬ್ಬ ಪ್ರತಿಭೆ ಇದ್ದಾರೆ. ಇವ್ರ ಜೊತೆ ಮಾತನ್ನು ಮುಂದುವರೆಸೋಣ. ಅದಕ್ಕಿಂತ ಮೊದಲು ತಗೊಳ್ಳೋಣ ಒಂದು ಸಣ್ಣ ವಿರಾಮ. ಈ ಕಾರ್ಯಕ್ರಮದ ಪ್ರಾಯೋಜಕರು ಗೀತಾಂಜಲಿ ಸಿಲ್ಕ್ಸ್, ಉಡುಪಿ. ಉಡುಪಿಯ ಹೃದಯ ಭಾಗದಲ್ಲೊಂದು ಅತ್ಯಾಧುನಿಕ ವಸ್ತ್ರ ಭಂಡಾರ ಗೀತಾಂಜಲಿ ಸಿಲ್ಕ್ಸ್. ಕರಾವಳಿ ಕರ್ನಾಟಕದ ಅತಿ ದೊಡ್ಡ ಬಹುಮಹಡಿಯ ಮಳಿಗೆ ಗೀತಾಂಜಲಿ ಸಿಲ್ಕ್ಸ್.
ನಮ್ಮ ವಿಶೇಷತೆ ವ್ಯಾಲೆಟ್ ಪಾರ್ಕಿಂಗ್, ಆಧಾರದ ಸ್ವಾಗತ, ಲಿಫ್ಟ್ ವ್ಯವಸ್ಥೆ, ಪುರುಷರಿಗೆ ಪ್ರತಿಷ್ಠಿತ ಬ್ರ್ಯಾಂಡ್ಗಳ ಸೂಟಿಂಗ್ಸ್, ಶರ್ಟಿಂಗ್ಸ್, ಶೇರ್ವಾನಿಗಳು, ಎಥ್ನಿಕ್ ವೇರ್ಸ್, ಕ್ಯಾಶುವಲ್ಸ್, ಟೀ ಶರ್ಟ್ಸ್, ಜೀನ್ಸ್, ಬ್ಲೇಸರ್ಸ್, ಹೀಗೆ ಎಲ್ಲವೂ. ಮಹಿಳೆಯರಿಗಾಗಿ ವಿಶೇಷವಾಗಿ ವಿನ್ಯಾಸಗೊಳಿಸಿದ ಸಾರಿ ಸೆಕ್ಷನ್ನಲ್ಲಿ ಆಧುನಿಕ ಪುರಾತನ ಡಿಸೈನ್ಗಳ ಸಾರಿಗಳು, ಕುರ್ತೀಸ್, ಲೆಗಿಂಗ್ಸ್, ಶರಾರ, ಹೀಗೆ ಎಲ್ಲವೂ. ಜೊತೆಗೆ ಮಕ್ಕಳ ಅವಶ್ಯಕತೆ ಪೂರೈಸುವ ಕಿಡ್ ಸೆಕ್ಷನ್. ಸ್ಪರ್ಧಾತ್ಮಕ ದರದ ಜೊತೆಗೆ ನಿಮ್ಮ ಅನುಭವಕ್ಕೆ ಬರುವುದು ನಮ್ಮ ಸಿಬ್ಬಂದಿಗಳ ಹಾಸ್ಪಿಟಾಲಿಟಿ. ನಿಮ್ಮ ಶಾಪಿಂಗ್ ಸಂಭ್ರಮಕ್ಕೆ ಗೀತಾಂಜಲಿ ಸಿಲ್ಕ್ಸ್ಗೆ ಬನ್ನಿ. ಇದು ಕರಾವಳಿ ಕರ್ನಾಟಕದ ಅತಿ ದೊಡ್ಡ ವಸ್ತ್ರ ಮಳಿಗೆ. ಗೀತಾಂಜಲಿ ಸಿಲ್ಕ್ಸ್, ಕಾರ್ಪೊರೇಷನ್ ಬ್ಯಾಂಕ್ ಹತ್ತಿರ, ಉಡುಪಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಗೀತಾಂಜಲಿ ಸಿಲ್ಕ್ಸ್, ಉಡುಪಿ. ವಿರಾಮದ ನಂತರ ಮತ್ತೆ ಸ್ವಾಗತ. ಗೀತಾಂಜಲಿ ಸಿಲ್ಕ್ಸ್ ಅರ್ಪಿಸುವಂತಹ ನಮ್ಮೂರ ಜಾಣೆ ನಮ್ಮೂರಿನ ಪ್ರತಿಭೆಗಳನ್ನು ಅನಾವರಣಗೊಳಿಸುವಂತಹ ಕಾರ್ಯಕ್ರಮದಲ್ಲಿ ಈ ವಾರ ನಮ್ಮ ಜೊತೆ ಇದ್ದಾರೆ ಶ್ರೀಮತಿ ಟಿ ಸಾನೂರ್. ಇವರು ಯೂಟ್ಯೂಬ್ನಲ್ಲಿ ತನ್ನದೇ ಒಂದು ಚಾನೆಲ್ ಮಾಡಿಕೊಂಡು ಸಂಗೀತದ ಒಂದೊಂದು ಹಾಡುಗಳನ್ನು ಬಿಡ್ತಾ ಇರುವಂತಹ ಪ್ರತಿಭೆ ಇವರು. ಇವರ ಜೊತೆ ನಾವು ಮಾತನ್ನು ಮುಂದುವರಿಸೋಣ. ಸೊ ಮೇಡಮ್, ನೀವು ಹೇಳ್ತಾ ಇದ್ರಿ ಯೂಟ್ಯೂಬ್ ಚಾನಲಲ್ಲಿ ಹಾಡನ್ನು ಬಿಡುವಂಥದ್ದು ಅಂತ. ಅದು ಕರ್ನಾಟಕ ಶಾಸ್ತ್ರೀಯ ಸಂಗೀತ ಆಗಿರ್ಬೋದು, ಸುಗಮ ಸಂಗೀತ ಆಗಿರ್ಬೋದು. ನೀವು ಹಿಂದೂಸ್ತಾನಿ ಮತ್ತು ಸಂಗೀತ, ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಲ್ತವರು. ಸೊ ನಿಮಗೆ ನಿಮ್ಮದೇ ಆದ ಸ್ಟೂಡೆಂಟ್ಸ್ ಇದ್ದೀರಾ? ನೀವೇನಾದರೂ ಮನೆಯಲ್ಲಿ ಕ್ಲಾಸ್ಗಳನ್ನು ಕೊಡ್ತಾ ಇದ್ದೀರಾ? ಮನೆಯಲ್ಲಿ ಕ್ಲಾಸ್ ಕೊಡ್ತಾ ಇದ್ದೇನೆ. ಮತ್ತೆ ಈಗ ಅಂದ್ರೆ ಸ್ವಲ್ಪ ಸ್ಟಾಪ್ ಮಾಡಿದ್ದೇನೆ. ಮತ್ತೆ ಮೂಡುಬಿದ್ರೆ ವೆಂಕಟರಮಣ ಟೆಂಪಲ್ ಅಲ್ಲಿ ಕ್ಲಾಸ್ ಮಾಡ್ತಾ ಇದ್ದೆ 2 ವರ್ಷದ ಮೊದಲು. ಅಲ್ಲಿ ಸಾಧಾರಣ ಜನ ಬರ್ತಾ ಇದ್ರು. ಹಾಗೆ ಮತ್ತೆ ಸ್ಕೂಲಲ್ಲಿ ವರ್ಕ್ ಮಾಡ್ತಾ ಇದ್ದೇನೆ. ಒಂದು ಸೈಂಟ್ ಥಾಮಸ್ ಅಲಂಗಾರ್, ಮತ್ತೆ ಬ್ಲಾಸಮ್ ಸ್ಕೂಲ್ ಇಂಗ್ಲಿಷ್ ಮೀಡಿಯಂ ಬೆಳವಾಯಿ. ಹಾಗೆ ನಾವು ಅಂದ್ರೆ ಪಾರ್ಟ್ ಟೈಮ್ ವರ್ಕ್ ಹೋಗ್ತಾ ಇದ್ದೇವೆ. ಅಲ್ಲಲ್ಲಿ ಕ್ಲಾಸ್ ಮಾಡ್ತಾ ಇದ್ದೆ. ಹಾಗೆ ಹೇಗೆ ಮಕ್ಕಳ ರೆಸ್ಪಾನ್ಸ್ ಹೇಗಿದೆ? ಯಾಕಂತ ಹೇಳಿದ್ರೆ ಈಗಿನ ಮಕ್ಕಳು ಕೇವಲ ಸೋಷಿಯಲ್ ಮೀಡಿಯಾ, ಫೇಸ್ಬುಕ್, ವಾಟ್ಸಪ್, ಗೇಮ್ಸ್, ಮೊಬೈಲ್ ಅಂತ ಇರ್ತಾರೆ. ಸೊ ಇಂಥ ಸಂದರ್ಭದಲ್ಲಿ ನಿಮ್ಮ ಸಂಗೀತಕ್ಕೆ ಹೇಗೆ ಸಪೋರ್ಟ್ ಮಾಡ್ತಾರೆ ಅವರು? ಹೇಗೆ ನೀವು ಹೇಗೆ ಅವರನ್ನು ಪ್ರೇರೇಪಿಸ್ತೀರಿ? ಸಂಗೀತ ಅಂತ ಹೇಳಿದ್ರೆ ನಾವು ಬರೀ ಶಾಸ್ತ್ರೀಯ ಸಂಗೀತವನ್ನು ಕಲಿಸಿದ್ರೆ ಮಕ್ಕಳಿಗೆ ಇಷ್ಟ ಆಗುದಿಲ್ಲ. 1-2 ಕ್ಲಾಸಿಗೆ ಬರ್ತಾರೆ, ಮತ್ತೆ ಸ್ವಲ್ಪ ಬೋರ್ ಆಗ್ತದೆ ಅವರಿಗೆ ಮನಸ್ಸಿಗೆ. ಅಂದ್ರೆ ಈಗ ಹೇಗೆ ಅಂತ ಹೇಳಿದ್ರೆ ನಾವು ಕಲಿಯುವಾಗ ಇದ್ದ ಹಾಗೆ ಈಗ ಇಲ್ಲ. ಈಗ ಬೇರೆ, ಅವರಿಗೆ ಇವತ್ತು ಬರಬೇಕು, ನಾಳೆ ಸ್ಟೇಜ್ ಪ್ರೋಗ್ರಾಮ್ಗೆ ಹೋಗ್ಬೇಕು, ಆ ಟೈಪ್ ಅವರಿಗೆ. ಅಂದ್ರೆ ಪೇರೆಂಟ್ಸ್ ಬರುವಾಗಲೇ ಕರೆದುಕೊಂಡು ಬರುವಾಗಲೇ ನೀವು ಸ್ಟೇಜ್ ಪ್ರೋಗ್ರಾಮ್ ಕರೆದುಕೊಂಡು ಹೋಗ್ತಿರಲ್ವಾ ಅಂತ ಅವರೇ, ಅಂದ್ರೆ ಮಕ್ಕಳಿಗಿಂತ ಪೇರೆಂಟ್ಸಿಗೆ ಜಾಸ್ತಿ ಈಗ. ನಾವೆಲ್ಲ ಹೋಗುವಾಗ ಹಾಗೆ ಇರ್ಲಿಲ್ಲ. ನಾವೆಲ್ಲ ಹೋಗುವಾಗ ನಾವು ಸೈಲೆಂಟ್ ಆಗಿ ಸರ್ ಒಳಗೆ ಇದು ನಮಸ್ತೆ ಹಾಕಿ ಎಲ್ಲ, ಈಗ ಬರುದು, ಕೂತ್ಕೊಳ್ಳೋದು, ಅವರ ಕ್ಲಾಸು ಹೋಗುದು, ಹಾಗೆ ಆ ಟೈಪ್ನಲ್ಲಿ. ಈಗ ಹಾಗೆ ನಾನು ಅದಕ್ಕೆ ಅವರಿಗೆ ಇಂಟ್ರೆಸ್ಟ್ ಬರಬೇಕು ಅಂತ ಹೇಳಿ ಸ್ಕೂಲಲ್ಲೂ ಹಾಗೆ ಒಂದು ಸ್ವಲ್ಪ ಬೇಸಿಕ್ ಸರಿಗಮ ಪದನಿಸ ತಾಳ ಎಲ್ಲ ಹೇಳ್ಕೊಟ್ಟು, ಮತ್ತೆ ಇದು ಭಾವಗೀತೆ, ಜಾನಪದ ಗೀತೆ ಅದಂತ ಹೇಳುವಾಗ ಮಕ್ಕಳಿಗೆ ತುಂಬಾ ಖುಷಿ. ಶಾಸ್ತ್ರೀಯ ಸಂಗೀತ ಒಂದು 10 ನಿಮಿಷ ಹಾಡಿ ಅಂತ, ಎಂತ ಟೀಚರ್ ನಿಮ್ದು ಅದೇ ಹಾಡುದು ಅಂತ. ಹಾಗೆ ಇದು ಭಾವಗೀತೆ, ದೇಶಭಕ್ತಿ ಗೀತೆ, ಜಾನಪದ ಗೀತೆ ಬರುವಾಗ ಭಕ್ತಿಗೀತೆ ಖುಷಿ ಆಗ್ತದೆ ಮಕ್ಕಳಿಗೆ. ಅಂದ್ರೆ ಒಟ್ಟಾರೆಯಾಗಿ ಲಘು ಸಂಗೀತಗಳನ್ನು ಕೂಡ ಅವ್ರು ಇಷ್ಟಪಡ್ತಾರೆ. ಈಗಿನ ಮಕ್ಕಳಿಗೂ ನೀವು ಇದಕ್ಕಿಂತ 1-2-3 ವರ್ಷ ಹಿಂದಿನ ಕಲಿಸಿದಂತ ಮಕ್ಕಳಿಗೆ ಯಾವ ರೀತಿ ವ್ಯತ್ಯಾಸವನ್ನು ಕಾಣ್ತೀರಿ ನೀವು? ಹಿಂದಿನ ಮಕ್ಕಳು ಆದ್ರೂ ಪರವಾಗಿಲ್ಲ ಶಾಸ್ತ್ರೀಯ ಸಂಗೀತ. ಆದ್ರೂ ನಾನು ಕಲಿಸು ಹಾಗೆ ಶಾಸ್ತ್ರೀಯ ಸಂಗೀತದೊಟ್ಟಿಗೆ ಅದನ್ನೇ ಮಿಕ್ಸ್ ಮಾಡಿ ಕಲಿಸುದು. ಅಲ್ಲಿದ್ರೆ ಮಕ್ಕಳು ಬರುದಿಲ್ಲ, 6 ತಿಂಗಳು ಬರ್ತಾರೆ, ಮತ್ತೆ 6 ತಿಂಗಳ ನಂತರ ಬರುದಿಲ್ಲ. ನಾನು ಹಾಗೆ ಮಾಡಿ ನೋಡಿದ್ದೇನೆ. ಹೌದು, ಹಾಗೆ ಅಂದ್ರೆ ಅವರಿಗೆ ಸ್ಕೂಲಲ್ಲಿ ಪ್ರತಿಭಾ ಕಾರಂಜಿ ಮತ್ತೆ ಯಾವ್ದಾದ್ರು ಒಂದು ಕಾಂಪಿಟೇಷನ್ ಎಲ್ಲ ಇರ್ತದಲ್ವಾ, ಆಗ ಆ ಟೈಮಲ್ಲೇ ಬಂದು ಮಕ್ಕಳು ನನಗೆ ಹೇಳಿಕೊಡಿ ಅಂತ ಹೇಳ್ತಾರೆ. ಆ ಟೈಮ್ನಲ್ಲಿ ನಾವು ಹೇಳಿಕೊಟ್ರು ಅವರಿಗೆ ಬರೋದಿಲ್ಲ. ಅದಕ್ಕೆ ನಾವು ಕ್ಲಾಸ್ ಸ್ಟಾರ್ಟ್ ಮಾಡುವಾಗಲೇ ಒಂದೊಂದು ಭಕ್ತಿಗೀತೆ, ಒಂದೊಂದು ಜಾನಪದ ಗೀತೆ, ಭಾವಗೀತೆ ಕಲಿಸಿದ್ರೆ ಅವರಲ್ಲಿ ಅದು ಹೇಳ್ತಾನೆ ಇರ್ತಾರೆ. ಆಗ ಅವರಿಗೆ ಕಾಂಪಿಟೇಟ್ ಮಾಡುವಾಗ ಸುಲಭ ಆಗ್ತದೆ. ಹೌದು. ತುಂಬ ನೋಡಿದೆನೋ ಸಾಯಿ ನಿನ್ನನು, ಕಣ್ಣ ತುಂಬ ನೋಡಿದೆನೋ ಸಾಯಿ ನಿನ್ನನು, ಸೆಳೆದುಕೊಂಡೆ ನಿನ್ನ ಬಳಿಗೆ ನೀ ನನ್ನನು, ಸೆಳೆದುಕೊಂಡೆ ನಿನ್ನ ಬಳಿಗೆ ನೀ ನನ್ನನು, ಮರೆಯಲಾರೆ ಬಾಳಿನಲ್ಲಿ ಆಗಳಿಗೆಯ, ಮರೆಯಲಾರೆ ಬಾಳಿನಲ್ಲಿ ಆಗಳಿಗೆಯ, ಮೂಕನಾದೆ ಅರಿತ ವೇಳೆ ಸಾ
ಸಾಯಿ ಮಹಿಮೆಯ ಮೂಕನಾದೆ ಅರಿತ ವೇಳೆ ಸಾಯಿ ಮಹಿಮೆಯ ಕಣ್ಣ ತುಂಬ ನೋಡಿದೆನೋ ಸಾಯಿ ನಿನ್ನನು ಕಣ್ಣ ತುಂಬ ನೋಡಿದೆನೋ ಸಾಯಿ ನಿನ್ನನು ಏನು ಕರುಣೆ ತುಂಬಿಹುದು ಕಣ್ಣುಗಳಲ್ಲಿ ತಾಯಿ ಮಗುವ ನೋಡುವಂತೆ ಮಮತೆಯ ಚೆಲ್ಲಿ ಏನು ಕರುಣೆ ತುಂಬಿಹುದು ಕಣ್ಣುಗಳಲ್ಲಿ ತಾಯಿ ಮಗುವ ನೋಡುವಂತೆ ಮಮತೆಯ ಚೆಲ್ಲಿ ಸನ್ನಿಧಿಯಲ್ಲಿ ನಿಂತ ವೇಳೆ ಆನಂದವೋ ಸನ್ನಿಧಿಯಲ್ಲಿ ನಿಂತ ವೇಳೆ ಆನಂದವೋ ಮಿಂಚು ಸುಳಿದ ಹಾಗೆ ಮನದಿ ರೋಮಾಂಚವೋ ಮಿಂಚು ಸುಳಿದ ಹಾಗೆ ಮನದಿ ರೋಮಾಂಚವೋ. ಸೊ ನಿಮ್ಗೆ ಎಷ್ಟು ಮಕ್ಕಳಿದ್ದಾರೆ ನಿಮ್ಮ ಶಾಲೆಯಲ್ಲಿ? ಹೇಳಿದ್ರಿ 2 ಶಾಲೆಗೆ ಹೋಗ್ತೀರಾ ಅಂತ ಹೇಳಿದ್ರೆ. ಎಷ್ಟು ಮಕ್ಕಳಿದ್ದಾರೆ ಅಂದ್ರೆ ಅದು ಹೇಗೆ ನೀವು ಕ್ಲಾಸ್ ಕೊಡ್ತಿರುವಂತ? ಅಂದ್ರೆ ಶಾಲೆಯಲ್ಲಿ ಅಂತ ಹೇಳಿದ್ರೆ ಆಕ್ಟಿವಿಟೀಸ್ ಕ್ಲಾಸೇ ಇರ್ತದೆ ನಮ್ಗೆ ಒಂದು ಸ್ಯಾಟರ್ಡೆ ದಿವಸ. ಅಂದ್ರೆ ಕರಾಟೆ, ಭರತನಾಟ್ಯ, ಸ್ವಿಮ್ಮಿಂಗ್, ಹಾಗೆ ಕ್ರಾಫ್ಟ್ ಎಲ್ಲ ಇರ್ತದೆ. ಹಾಗೆ ಒಬ್ಬೊಬ್ಬರಿಗೆ ಡಿವೈಡ್ ಆಗಿ ಹೋಗ್ತದೆ ಮಕ್ಕಳು. ಅಂದ್ರೆ ಕಂಪಲ್ಸರಿ ಮಕ್ಕಳು ಯಾವ್ದಕ್ಕಾದ್ರೂ ಜಾಯಿನ್ ಆಗ್ಬೇಕು. ಅದು 1 ವರ್ಷ ತನಕ ಅದ್ರಲ್ಲೇ ಇರ್ಬೇಕು ಅಂತ ಉಂಟು ಕಂಡೀಷನ್ ಸ್ಕೂಲ್ ಇದು. ಹಾಗೆ ಅದ್ರಲ್ಲಿ ಈಗ ನನ್ನಲ್ಲಿ ಈಗ ಸಂಗೀತಕ್ಕೆ ಬಂದ್ರೆ ಮತ್ತೆ ನೆಕ್ಸ್ಟ್ ಇಯರ್ಗೆ ಅವರು ಬೇರೆದಕ್ಕೆ ಹೋಗ್ಬೋದು. ಹೌದು, ಈಗ 8th ಅಲ್ಲಿ ಸಂಗೀತಕ್ಕೆ ಬಂದ್ರೆ 9th ಗೆ ಬೇರೆ ಇದೆ, 10th ಗೆ ಇಲ್ಲ ಆಕ್ಟಿವಿಟೀಸ್, 8th 9th ಗೆ ಮಾತ್ರ ಇರುದು. ಒಂದು ವೇಳೆ ಅವರು ಎಕ್ಸಾಮ್ ಬರಿಬೇಕು ಅಂತ ಅನಿಸಿದ್ರೆ ಕರ್ನಾಟಕ ಪ್ರೌಢ ಶಿಕ್ಷಣ ಮಂಡಳಿಯ ಮುಖಾಂತರ ಸಂಗೀತ ಶಿಕ್ಷಣವನ್ನು ಪಡಿಬೇಕು ಅಂತ ಹೇಳಿದ್ರೆ ಏನ್ ಮಾಡ್ಬೇಕು ಅವರು? ಹಾಗೆ ಅವರು ಪ್ರೈವೇಟ್ ಕ್ಲಾಸಿಗೆ ಸೇರ್ಬೇಕಾಗ್ತದೆ. ಹೌದು, ಅಂದ್ರೆ ಅದು ಕಂಟಿನ್ಯೂ ಒಂದು 3-3.5 ವರ್ಷ ಆಗ್ಲೇಬೇಕು. ಅಂದ್ರೆ ಈಗ ಥಿಯರಿ ಎಲ್ಲ ಇದೆ ಅಲ್ಲ, ಅದರಿಂದ ಸ್ವಲ್ಪ ಕಷ್ಟ, ಸ್ಕೂಲಲ್ಲಿ ಆಗುದಿಲ್ಲ. ನೀವು ಮನೆಯಲ್ಲಿ ತರಗತಿಗಳನ್ನು ನಡೆಸ್ತಿದ್ರಿ ಅಂದ್ರೆ ಯಾಕೆ ಅದನ್ನು ನಿಲ್ಲಿಸಿದೆ ಅಂತ ಹೇಳಿದ್ರೆ ಕೊರೋನಾ ಬಂದು ಮಧ್ಯದಲ್ಲಿ ಸ್ಟಾಪ್ ಮಾಡಿದೆ. ಹಾಗೆ ನಂದು ಕ್ಲಾಸ್ ಮೂಡುಬಿದ್ರೆಯಲ್ಲಿ ಹಾಗೆ ಸ್ಟಾಪ್ ಆಗಿದೆ. ಈಗ ಕರೆ ಮಾಡ್ತಾರೆ ಮಾಡಿ ಅಂತ. ಹಾಗೆ ನಮ್ಗೆ ಸ್ವಲ್ಪ ಜನ ಬಂದ್ರೆ ನಮಗೂ ಪೂರೈಸುದಿಲ್ಲ ಬಸ್ಸಿಗೆ ಹೋಗ್ಲಿಕ್ಕೆ. ಹಾಗೆ ನೆಕ್ಸ್ಟ್ ಇಯರ್ ಇಂದ ಎಲ್ಲ ಕರೆಕ್ಟ್ ಆಗ್ಬೋದು ಅಂತ ಮನಸ್ಸಿನಲ್ಲಿ ಇಟ್ಕೊಂಡು ಕ್ಲಾಸ್ ಮಾಡ್ಬೇಕು ಅಂತ ಎಣಿಸಿದ್ದೇನೆ. ನಿಮ್ಮ ಮನೆಯ ಸುತ್ತಮುತ್ತಲಿನ ಮಕ್ಕಳೇನಾದ್ರೂ ನಿಮ್ಮ ಮನೆಗೆ ಕ್ಲಾಸಿಗೆ ಬರ್ತಾರಾ? ಮನೆಯ ಸುತ್ತಮುತ್ತಲಂದ್ರೆ ಮೊದಲು ಬರ್ತಿದ್ರು, ಈಗ ಎಲ್ಲ ಮಕ್ಕಳಿಗೆಲ್ಲ ದೊಡ್ಡದಾಗಿ ಅವರು ಕಾಲೇಜಿಗೆ ಎಲ್ಲ, ಕೆಲವರಿಗೆ ಮದುವೆ ಎಲ್ಲ ಆಗಿ ಹೋಗಿದೆ. ಹಾಗೆ ಈಗ ಸಣ್ಣ ಮಕ್ಕಳು ಅಂತ ನಮ್ಮ ಮನೆಯ ಹತ್ರ ಯಾರು ಇಲ್ಲ. ಓಕೆ, ನಿಮ್ಮ ಮನೆಯಲ್ಲಿ ನಿಮ್ಮ ಸಂಗೀತದ ಪರಿಪಾಠವನ್ನು ನಿಮ್ಮೊಂದಿಗೆ ಬರ್ತಾ ಇರೋರು ಯಾರಾದ್ರೂ ಇದ್ದಾರಾ? ಅಂದ್ರೆ ಸಂಗೀತ ಕಲ್ತುಕೊಂಡು ನಿಮ್ಮ ಜೊತೆ ಮುಂದುವರಿತಾ ನಮ್ಮ ಮನೆಯಲ್ಲಿ? ಹೌದು, ನಮ್ಮ ಮನೆಯಲ್ಲಿ ಅಂದ್ರೆ ನಂಗೆ ಒಬ್ಬನೇ ಮಗ ಇರುದು. ಅವನು ತಬ್ಲಾ ಕ್ಲಾಸ್ ಮಾತ್ರ ಕಲಿತ. ಅವನಿಗೆ ಸಂಗೀತದಲ್ಲಿ ಕೇಳುವುದು ಇಂಟ್ರೆಸ್ಟ್, ಹಾಡುವುದು ಇಂಟ್ರೆಸ್ಟ್ ಇಲ್ಲ. ಹೌದು, ಅವನ ವಾಯ್ಸ್ ಅವನಿಗೆ ಕರೆಕ್ಟ್ ಆಗುದಿಲ್ಲ, ಸಂಗೀತಕ್ಕೆ ಮ್ಯಾಚ್ ಆಗುದಿಲ್ಲ ಅಂತ ಹೇಳಿ ಅವನು ಹಾಡುದಿಲ್ಲ. ಮೇಡಮ್, ಕಾರ್ಯಕ್ರಮದ ಕೊನೆಯಲ್ಲಿ ನೀವು ಈ ಸಂಗೀತ ಶಿಕ್ಷಕಿಯಾಗಿದ್ದುಕೊಂಡು ಯಾವ ರೀತಿ ಮೆಸೇಜ್ ಕೊಡ್ಬೋದು ಪೇರೆಂಟ್ಸ್ಗೆ? ಅಂದ್ರೆ ಸಂಗೀತ ಕ್ಷೇತ್ರಕ್ಕೆ ಬರುವವರು ಬಹಳ ಕಡಿಮೆ ಈಗ. ಸೊ ಇಂಥ ಸಂದರ್ಭದಲ್ಲಿ ನೀವು ಏನಂತ ಹೇಳ್ಬೋದು ಆಸ್ ಅ ಸಂಗೀತ ಮ್ಯೂಸಿಕ್ ಟೀಚರ್ ಆಗಿ? ಸೊ ನೀವ್ ಏನ್ ಹೇಳ್ಬೋದು ಪೇರೆಂಟ್ಸ್ಗಳಿಗೆ ಅಥವಾ ಮಕ್ಕಳಿಗೆ ಮುಂದೆ ಆ ಒಂದು ಫೀಲ್ಡ್ ಅಲ್ಲಿ ಹೋಗುವವರಿಗೆ? ಅಂದ್ರೆ ಪೇರೆಂಟ್ಸ್ ಈಗ ಬರೀ ಓದು ಅಂತ ಹೇಳೋದಕ್ಕಿಂತ ಅವರಲ್ಲಿ ಯಾವುದು ಆಸಕ್ತಿ ಉಂಟು, ಬರೀ ಸಂಗೀತ ಅಂತ ಹೇಳಿ ಅಲ್ಲ, ಡ್ಯಾನ್ಸ್ ಆಗಲಿ ಕರಾಟೆ ಆಗಲಿ ಯಾವುದಕ್ಕೂ ಒಂದು ಕ್ಲಾಸಿಗೆ ಹಾಕಬೇಕು ಅಂತ ನನಗೆ ಒಂದು ಖುಷಿ. ಅಂದರೆ ಯಾಕೆಂತ ಹೇಳಿ ಅವರ ಮನಸ್ಸಿಗೂ ಒಂದು ಬರೀ ಓದು ಬೋರ್ ಆಗ್ತದೆ. ಅದಕ್ಕೆ ಯಾವುದು ಸಂಗೀತ ಅಂತ ಆಗಬೇಕಂತಿಲ್ಲ, ಯಾವುದು ಭರತನಾಟ್ಯ ಆಗ್ಬೋದು, ಯಾವುದು ಅವರಿಗೆ ಇಂಟ್ರೆಸ್ಟ್, ಡ್ರಾಯಿಂಗ್ ಆಗ್ಬೋದು, ಯಾವುದು ಹಾಗೆ ಕಳಿಸ್ಬೇಕು ಅಂತ ಪೇರೆಂಟ್ಸ್ ಅಲ್ಲಿ ಒಂದು ವಿನಂತಿ ನಂದು. ಮೇಡಮ್, ನಿಮ್ಮ ಜೊತೆ ಮಾತಾಡಿ ತುಂಬಾ ಖುಷಿ ಆಯ್ತು. ಸಂಗೀತ ಕ್ಷೇತ್ರವನ್ನು ನೀವು ಚೂಸ್ ಮಾಡಿ ಅದನ್ನು ಏನು ಮಕ್ಕಳಿಗೆ ಶಿಕ್ಷಣ ಕೊಡ್ತಾ ಇರುವಂತದ್ದು ತುಂಬಾ ಒಳ್ಳೆಯ ವಿಚಾರ. ಅದೆಷ್ಟೋ ಮಕ್ಕಳಿಗೆ ಸಂಗೀತ ಎನ್ನುವಂಥದ್ದು ಅಷ್ಟಕ್ಕಷ್ಟೇ, ಅಂತಹ ಸಂದರ್ಭದಲ್ಲಿ ಕೆಲವು ಶಾಲೆಗಳನ್ನು ನೀವು ಹೋಗಿ ಟೀಚ್ ಮಾಡುವಂಥದ್ದು ತುಂಬಾ ಖುಷಿ ಆಯಿತು. ಸೊ ನಿಮ್ಮ ಏನು ನೆಕ್ಸ್ಟ್ ಕ್ಲಾಸ್ ಮಾಡಬೇಕು ಅಂದ್ಕೊಂಡಿದ್ದೀರೋ ಅದು ಖಂಡಿತವಾಗಿ ನೆರವೇರಲಿ, ನಿಮಗೆ ಇನ್ನಷ್ಟು ಮಕ್ಕಳು ಬರಲಿ, ನಿಮ್ಮಿಂದ ಮಕ್ಕಳಿಗೆ ಒಳ್ಳೆಯ ಸಂಗೀತ ಶಿಕ್ಷಣ ದೊರೆಯಲಿ ಅಂತ ನಾವು ಸ್ಪಂದನ ವಾಹಿನಿಯ ಪರವಾಗಿ ಹೇಳ್ತಾ ಇದ್ದೇವೆ. ಆಲ್ ದಿ ಬೆಸ್ಟ್ ಫಾರ್ ಯುವರ್ ಫ್ಯೂಚರ್. ಥ್ಯಾಂಕ್ ಯು ಸೋ ಮಚ್ ಫಾರ್ ಕಮಿಂಗ್. ನೋಡಿದ್ರಲ್ಲ ವೀಕ್ಷಕರೇ, ಈ ವಾರದ ಗೀತಾಂಜಲಿ ಸಿಲ್ಕ್ಸ್ ಅರ್ಪಿಸುವಂತಹ ನಮ್ಮೂರ ಜಾಣೆಯಲ್ಲಿದ್ದರು ಶ್ರೀಮತಿ ಟಿ ಸಾನೂರು ಅಂತ ಯೂಟ್ಯೂಬ್ ಚಾನಲ್ನಲ್ಲಿ ಒಂದು ಸಂಗೀತ
ಗೋಸ್ಕರನೇ ಮಾಡಿದಂತಹ ಒಂದು ಚಾನಲ್. ಈ ಚಾನಲ್ನಲ್ಲಿ ತಾವು ಹಾಡಿದಂತಹ ಹಾಡುಗಳನ್ನು ಅಪ್ಲೋಡ್ ಮಾಡಿ ಅದೆಷ್ಟೋ ಜನರಿಗೆ ಸಂಗೀತದ ರಸದೌತಣವನ್ನು ನೀಡ್ತಾ ಇರುವಂತಹ ಒಬ್ಬ ಪ್ರತಿಭೆ ಇದ್ರು. ಇದೇ ರೀತಿ ಹೊಸ ಹೊಸ ಪ್ರತಿಭೆಗಳನ್ನು ಅನಾವರಣಗೊಳಿಸ್ತಾ ಇರ್ತೇವೆ. ಅಲ್ಲಿಯವರೆಗೆ ನೋಡ್ತಾ ಇರಿ ಸ್ಪಂದನ ವಾಹಿನಿ. ನಾನು ಪಲ್ಲವಿ ಸಂತೋಷ್. ಈ ಕಾರ್ಯಕ್ರಮದ ಪ್ರಾಯೋಜಕರು ಗೀತಾಂಜಲಿ ಸಿಲ್ಕ್ಸ್, ಉಡುಪಿ.